ಮಣಿಪಾಲದ ವ್ಯಾಲಿ ವ್ಯೂನಲ್ಲಿ ಆಹಾರ ಮೇಳದ ಸಂಭ್ರಮ. ವಿದ್ಯಾರ್ಥಿಗಳಿಂದಲೇ ತಯಾರಾದ ಈ ಫುಡ್ ಫೆಸ್ಟಿವಲ್ ನಗರದ ಜನರನ್ನ ಕೈಬೀಸಿ ಕರೆಯುತ್ತಿದೆ. ಆ ಕುರಿತು ಒಂದು ವರದಿ. ವಾಹ್, ನೋಡ್ತಾ ಇದ್ರೆ ಎಲ್ಲನೂ ಒಮ್ಮೆ ರುಚಿ ನೋಡೋಣ ಅಂತ ಅನ್ನಿಸದೇ ಇರೋದು. ಮಟನ್, ಚಿಕನ್, ಬಗೆ ಬಗೆಯ ಸ್ಯಾಂಡ್ವಿಚ್, ವಿಧ ವಿಧದ ಐಸ್ ಕ್ರೀಮ್, ಕಲರ್ಫುಲ್ ಡಿಸೈನ್ ಆಗಿರೋ ಆಹಾರ ಖಾದ್ಯ, ಮಿನುಗುವ ಜ್ಯೂಸ್ ಐಟಮ್ಸ್, ಬಾಯಲ್ಲಿ ನೀರೂರಿಸುವ ಸ್ವೀಟ್ ಐಟಮ್ಸ್. ಅದು ತಿನ್ನೋದಾ ಇದು ತಿನ್ನೋದಾ, ಯಾವುದು ತಿನ್ಲಿ ಯಾವುದನ್ನ ಬಿಡ್ಲಿ. ನೀವು ಮಣಿಪಾಲ ವ್ಯಾಲ್ಯೂ ಹೋಟೆಲ್ಗೆ ಹೋದ್ರೆ ಹೀಗೆ ಅನ್ನಿಸದೇ ಇರೋದು. ಯಾಕೆಂದ್ರೆ ಇದೀಗ ಮಣಿಪಾಲ ವ್ಯಾಲ್ಯೂ ಅಲ್ಲಿ ಆಂಬ್ರೋಸಿಯಾ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಮಣಿಪಾಲ ಮ್ಯಾನೇಜ್ಮೆಂಟ್ ಹೋಟೆಲ್ನ ಅಂತಿಮ ವಿಭಾಗದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಒಂದೆಡೆ ವಿದ್ಯಾರ್ಥಿಗಳು ಖಾದ್ಯ ತಯಾರಿಕೆಯಲ್ಲಿ ಬ್ಯುಸಿಯಾಗಿದ್ರೆ, ಪ್ರಾಧ್ಯಾಪಕರು ಅಲ್ಲಿ ಬಂದವರಿಗೆ ತಿಂಡಿಗಳ ಬಗ್ಗೆ ಮಾಹಿತಿ ಕೊಡೋದ್ರಲ್ಲಿ ನಿರತರಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು, ತಿಂಡಿ ಪ್ರಿಯರು ಇಲ್ಲಿಗೆ ಆಗಮಿಸ್ತಾ ಇದ್ದು ಬಗೆ ಬಗೆಯ ತಿಂಡಿಗಳ ರುಚಿಯನ್ನ ಸವಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲಿ ಎಲ್ಲಕ್ಕಿಂತಲೂ ಗಮನ ಸೆಳೆಯೋದು ಮಿನುಗುವ ಜ್ಯೂಸ್ ಐಟಮ್ಸ್. ಜ್ಯೂಸ್ಗೆ ಅದೇನೋ ಐಸ್ ಹಾಕಿದಾಗ ಜ್ಯೂಸ್ ಮಿನುಗತೊಡಗುತ್ತವೆ. ಎಲ್ಲ ತಿಂಡಿ ಪ್ರಿಯರ ಕೈಯಲ್ಲಿ ಈ ಮಿನುಗುವ ಜ್ಯೂಸ್ ಆಕರ್ಷಣೆಯಾಗಿದೆ. ಥರ್ಡ್ ಫುಡ್ ಫೆಸ್ಟಿವಲ್ ನಡ್ಕೊಂಡು ಮಾತೆಲ್ಲ ಬತ್ತು ತೂದು ಟೇಸ್ಟ್ ಬಂತು ಪ್ರಾರಂಭ ಮಾಡ್ತೀವಿ. ಇಂದು ಆ್ಯಕ್ಚುಲಿ ಥರ್ಡ್ ಫುಡ್ ಫೆಸ್ಟಿವಲ್ ಕಂಟೆಂಪ್ರರಿ ಕಾಂಟಿನೆಂಟಲ್ ಫುಡ್. ಒಂಜಿ ಬೀಫ್ ಉಂಡು, ಒಂಜಿ ಪ್ಯಾನಕೋಟ ಉಂಡು ಅಂಚನೆ ಮಾತ್ರ ಕೆಲವು ಸ್ಟಾರ್ಟರ್, ಮೈನ್ ಕೋರ್ಸ್ ಪೂರ ಐಟಮ್ ಉಂಟು. ಇದು ಮಾತ್ರ ಬರ್ತದೆ, ಟೇಸ್ಟ್ ಮಾಡ್ತದೆ, ಎಂಜಾಯ್ ಮಾಡ್ಬಿಟ್ಟು ಫ್ಯಾಮಿಲಿ ಸಮೇತ ಬರೋಡು ಒಂದು ಯಾನ್ ಕೇರಳ. ವೆಜ್ ಹಾಗೂ ನಾನ್ ವೆಜ್ ಐಟಮ್ಗಳು ಇಲ್ಲಿ ಸವಿಯೋಕೆ ಸಿದ್ಧವಾಗಿದೆ. ಕೈಯಲ್ಲಿ ಒಂದಿಷ್ಟು ಕಾಸು, ತಿನ್ನೋಕೆ ಒಂದಷ್ಟು ಮನಸ್ಸು ಇದ್ರೆ ನೀವು ವ್ಯಾಲ್ಯೂ ಹೋಟೆಲ್ಗೆ ಭೇಟಿ ನೀಡಬಹುದು. ದುರ್ಗಾ ಪ್ರಸಾದ್, ಉಡುಪಿ, ಸ್ಪಂದನ ನ್ಯೂಸ್.